ಪಾವಗಡ ತಾಲೂಕಿನ ರಾಜವಂತಿ ಗ್ರಾಮ ಪಂಚಾಯತ್ ಇದೀಗ ಜೆಡಿಎಸ್ ತೆಕ್ಕೆಗೆ ಬಿದ್ದಿದ್ದು ಅಧ್ಯಕ್ಷೆಯಾಗಿ ಭವ್ಯಶ್ರೀ ಹಾಗೂ ಉಪಾಧ್ಯಕ್ಷರಾಗಿ ಶ್ರೀ ರಾಮಪ್ಪ ಅವರು ಲಾಟರಿ ಮುಖಾಂತರ ಆಯ್ಕೆಯಾಗಿದ್ದಾರೆ. ರಾಜವಂತಿ ಗ್ರಾಮ ಪಂಚಾಯತ್ನಲ್ಲಿ ಒಟ್ಟು 18 ಸದಸ್ಯರಿದ್ದು ಅದರಲ್ಲಿ ಜೆಡಿಎಸ್ ಬೆಂಬಲಿತ ಸದಸ್ಯರು 9 ಮಂದಿ ಹಾಗೂ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು 9 ಮಂದಿ ಮತ ಚಲಾಯಿಸಿ ಎರಡು ಪಕ್ಷವು ಸಮಬಲವನ್ನ ಪಡೆದಿತ್ತು. ಇನ್ನು ಚುನಾವಣೆಯಲ್ಲಿ ಕೆಲವು ಗೊಂದಲಗಳು ನಡೆದಿದೆ, ನಾವು ಇದನ್ನ ಒಪ್ಪೋದಿಲ್ಲ ಅಂತ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಅಡ್ಡಿಪಡಿಸಿದ ಕಾರಣ ಶುಕ್ರವಾರ ನಡೆಯಬೇಕಾಗಿದ್ದ ಚುನಾವಣೆಯನ್ನ ಸೋಮವಾರಕ್ಕೆ ಮುಂದೂಡಲಾಗಿತ್ತು. ಅದರಂತೆ ತಾಲೂಕಿನಲ್ಲಿ 33 ಪಂಚಾಯತ್ಗಳ ಪೈಕಿ 16 ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷರ ತೆಕ್ಕೆಗೆ ಸೇರಿದ್ದು 16 ಜೆಡಿಎಸ್ ಬೆಂಬಲಿತ ಅಧ್ಯಕ್ಷರ ತೆಕ್ಕೆಗೆ ಸೇರಿತ್ತು. ಹೀಗಾಗಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯಲ್ಲಿ ಗೊಂದಲ ಮೂಡಿದ್ದು ತಾಲೂಕಿನ ಎರಡು ಪಕ್ಷದ ನಾಯಕರು ರಾಜವಂತಿ ಪಂಚಾಯತ್ ಬಳಿ ಠಿಕಾಣಿ ಹೂಡಿದ್ರು. ಇನ್ನು ಈ ಗೊಂದಲಗಳು ಬಗೆಹರಿಯದ ಕಾರಣ ಲಾಟರಿ ಮುಖಾಂತರ ಆಯ್ಕೆ ಮಾಡಲಾಯಿತು. ಅಧ್ಯಕ್ಷರಾಗಿ ಭವ್ಯಶ್ರೀ ಮತ್ತು ಉಪಾಧ್ಯಕ್ಷರಾಗಿ ಶ್ರೀರಾಮಪ್ಪ ಆಯ್ಕೆಯಾಗಿ ತಾಲೂಕಿನಲ್ಲಿ ಜೆಡಿಎಸ್ ಮೇಲುಗೈ ಸಾಧಿಸಿದೆ. ಚುನಾವಣೆಯನ್ನು ಮುಂದೂಡಲಾಗಿ ಈ ದಿನ ಆ ಚುನಾವಣೆಯಲ್ಲಿ ಇವತ್ತು ಎಲ್ಲರೂ ಕೂಡ ನಮ್ಮ ದೇವರ ಅನುಗ್ರಹದಿಂದ, ಆಂಜನೇಯ ಸ್ವಾಮಿ ಅನುಗ್ರಹದಿಂದ ಒಂದು ಪುಟ್ಟ ಮಗುವಿನ ಕೈಲಿ ದೇವರೇ ಇಲ್ಲಿ ಬಂದಿದ್ದಾರೆ. ಈ ಅನ್ಯಾಯವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಬಿಟ್ಟು ದೇವರೇ ಇಲ್ಲಿಗೆ ಪ್ರತ್ಯಕ್ಷವಾಗಿ ಬಂದು ಆ ಮಗುವಿನ ರೂಪದಲ್ಲಿ ದೇವರೇ ಬಂದು ಇವತ್ತು ಇಬ್ಬರು ಕೂಡ ಹೂಮಾಲೆಯನ್ನು ಹಾಕ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಈಗ ನಮ್ಮೆಲ್ಲ ಪಕ್ಷದ ಮುಖಂಡರು, ನಮ್ಮ ಹಿರಿಯ ಕಾರ್ಯಕರ್ತ ಬಂಧುಗಳು ವಿನಂತಿ